ಕೋಟಿ ಚೆನ್ನಯ್ಯ ಅಂತ ಹೆಸರನ್ನ ಹಾಕಲಾಗಿದೆ. ಕೋಟಿ ಚೆನ್ನಯ್ಯ ಅಂದ್ರೆ ತುಳುನಾಡಿನವರಿಗೆ ಗೊತ್ತೇ. ತುಳುನಾಡಿನ ಅವಳಿ ವೀರರು ಈ ಕೋಟಿ ಚೆನ್ನಯ್ಯರು. ಕೊರಗಜ್ಜನ ಫೋಟೋವನ್ನ ನೀವು ಕಾಣಬಹುದು. ಕೊರಗಜ್ಜ ಯಾರಂತ ಇಡೀ ದೇಶ ವಿದೇಶದಾದ್ಯಂತ ಗೊತ್ತು. ಯಾಕಂತ ಹೇಳಿದ್ರೆ ತುಳುನಾಡಿನ ಮಂದಿ ಯಾವತ್ತಿದ್ರೂ ಕೂಡ ಹೀರೋ ಅನ್ನ ತಲೆಯ ಮೇಲೆ ಮೆರೆದಾಡಿಸಿದಂತಹ ಉದಾಹರಣೆ ಇಲ್ಲ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡಿ ಬಾಸ್ ಅವರ ಕ್ರಾಂತಿ ಚಿತ್ರಕ್ಕೆ ತುಳುನಾಡಿನಲ್ಲಿ ಯಾವ ಮಟ್ಟದ ಪ್ರತಿಕ್ರಿಯೆ ಇದೆ ಅನ್ನೋದನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಸ್, ಈ ಫೋಟೋವನ್ನ ಒಮ್ಮೆ ಸರಿಯಾಗಿ ನೋಡಿ. ಲಾರಿ ಒಂದರ ಚಿತ್ರಣ. ಡಿ ಬಾಸ್ ಅವರ ಕ್ರಾಂತಿ ಚಿತ್ರದ ಫ್ಲೆಕ್ಸ್ ಅನ್ನ ಈ ಲಾರಿಯ ಮುಂಭಾಗದಲ್ಲಿ ಕಾಣಬಹುದು. ಈ ಲಾರಿಗೂ ಮತ್ತು ತುಳುನಾಡಿಗೂ ಏನು ಸಂಬಂಧ ಅಂತ ನೀವು ಕೇಳಬಹುದು. ಯಾರೋ ಅಭಿಮಾನಿ ಈ ಚಿತ್ರದ ಪೋಸ್ಟರ್ ಅನ್ನ ಈ ಲಾರಿಯ ಮುಂದೆ ಕಟ್ಟಿದ್ದಾರೆ. ಆದರೆ ಈ ಲಾರಿ ಮತ್ತೆಲ್ಲಿದು ಅಲ್ಲ, ಇದು ತುಳುನಾಡಿನ ಲಾರಿ. ಅಂದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯದ್ದಾಗಿರ್ಬೋದು ಅಥವಾ ಉಡುಪಿಯದ್ದಾಗಿರ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಕಡೆಯ ಲಾರಿ. ಯಾಕಂತೇಳಿದ್ರೆ ಈ ಫೋಟೋದಲ್ಲಿ ಈ ಲಾರಿಯ ನಂಬರ್ ಪ್ಲೇಟ್ ಕಾಣ್ತಾ ಇಲ್ಲ. ಹೀಗಾಗಿ ರಿಜಿಸ್ಟರ್ ನಂಬರ್ ಯಾವುದು ಅಂತ ಹೇಳೋದಕ್ಕಾಗಲ್ಲ. ಇದೊಂದು ತುಳುನಾಡಿನ ಡಿ ಬಾಸ್ ಅಭಿಮಾನಿಯೊಬ್ಬರ ಲಾರಿ. ಯಾಕಂತೇಳಿದ್ರೆ ಈ ಫೋಟೋನೇ ನಿಮಗೆ ಹೇಳುತ್ತೆ. ಈ ಫೋಟೋದಲ್ಲಿ ಈ ಲಾರಿಯ ಮೇಲ್ಭಾಗದಲ್ಲಿ ಕೋಟಿ ಚೆನ್ನಯ್ಯ ಅಂತ ಹೆಸರನ್ನ ಹಾಕಲಾಗಿದೆ. ಕೋಟಿ ಚೆನ್ನಯ್ಯ ಅಂದ್ರೆ ತುಳುನಾಡಿನವರಿಗೆ ಗೊತ್ತೇ ಇದೆ. ತುಳುನಾಡಿನ ಅವಳಿ ವೀರರು ಈ ಕೋಟಿ ಚೆನ್ನಯ್ಯರು. ಅಷ್ಟೇ ಅಲ್ಲದೆ ಈ ಲಾರಿಯ ಕೆಳಭಾಗ ವೈಪರ್ನ ಪಕ್ಕದಲ್ಲಿ ದೇವತೆ ಅಂತ ಕಾಣುತ್ತೆ. ಇದು ದೇವತೆ ಅಂತ ಹೇಳಿದ್ರೆ ಅದು ಮಂತ್ರ ದೇವತೆ ಆಗಿರ್ಬೋದು ಅಥವಾ ಸತ್ಯ ದೇವತೆ ಕೂಡ ಆಗಿರ್ಬೋದು. ಈ ಸತ್ಯ ದೇವತೆ ಅಥವಾ ಮಂತ್ರ ದೇವತೆ ತುಳುನಾಡಿನ ದೈವಗಳು. ಇದರಿಂದಲೇ ಗೊತ್ತಾಗುತ್ತೆ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಯೊಬ್ಬರ ಲಾರಿ. ಹೀಗಾಗಿ ದರ್ಶನ್ ಅವರ ಅಭಿಮಾನಿಯೊಬ್ಬರು ತನ್ನ ವಾಹನದಲ್ಲಿ ಡಿ ಬಾಸ್ನ ಫ್ಲೆಕ್ಸ್ ಹಾಕುವ ಮೂಲಕ ವಿಶಿಷ್ಟವಾದಂತಹ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಲಾರಿಯನ್ನು ನೋಡಿ ಆಯಿತು. ಇದೀಗ ಓಮಿನಿ ಅಂತ ನಾವು ಸ್ವಲ್ಪ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಡಿ ಬಾಸ್ ಅವರ ಸ್ಟಿಕ್ಕರ್ ಅನ್ನ ಹಿಂಭಾಗದ ಕನ್ನಡಿಗೆ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಓಮಿನಿ. ಅದೇಗೆ ನೀವು ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಓಮಿನಿ ಅಂತ ಹೇಳ್ತೀರಾ ಅಂತ ಒಂದಿಷ್ಟು ಮಂದಿ ಕೇಳ್ಬೋದು. ನೇಚರ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಓಮಿನಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ ಇನ್ನಷ್ಟು ಪುರಾವೆ ಬೇಕಂತಾದ್ರೆ ಈ ಸ್ಟಿಕ್ಕರ್ ಅನ್ನ ಒಮ್ಮೆ ಸರಿಯಾಗಿ ಗಮನಿಸಿ. ಈ ಸ್ಟಿಕ್ಕರ್ನ ಒಂದು ಬದಿಯಲ್ಲಿ ಕೊರಗಜ್ಜನ ಫೋಟೋವನ್ನು ನೀವು ಕಾಣ್ಬೋದು. ಕೊರಗಜ್ಜ ಯಾರಂತ ಇಡೀ ದೇಶ ವಿದೇಶದಾದ್ಯಂತ ಗೊತ್ತು. ಯಾಕಂತೇಳಿದ್ರೆ ಕೊರಗಜ್ಜನಿಗೆ ಅಪಾರವಾದಂತಹ ಭಕ್ತರ ಬಳಗವೇ ಇದೆ. ತುಳುನಾಡಿನ ಆರಾಧ್ಯ ದೈವ ಕೊರಗಜ್ಜ. ಡಿ ಬಾಸ್ನ ಕ್ರಾಂತಿ ಚಿತ್ರದ ಸ್ಟಿಕ್ಕರ್ನ ಜೊತೆಗೆ ಕೊರಗಜ್ಜನ ಸ್ಟಿಕ್ಕರ್ ಅನ್ನ ಕೂಡ ನೀವು ಕಾಣ್ಬೋದು. ಅಂದರೆ ಕೊರಗಜ್ಜನೇ ಕ್ರಾಂತಿ ಚಿತ್ರಕ್ಕೆ ಆಶೀರ್ವಾದ ಮಾಡಿದಂತಿದೆ ಈ ಒಂದು ಸ್ಟಿಕ್ಕರ್. ಲಾರಿ ಆಯಿತು, ಓಮಿನಿ ಆಯಿತು. ಇದೀಗ ಟೂ ವೀಲರ್ನತ್ತ ನೋಡೋಣ. ಯಾರೊಬ್ರು ಯೂತ್ ದರ್ಶನ್ ಅವರ ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ಹಿಡಿದುಕೊಂಡು ತನ್ನ ಗಾಡಿಯ ಮೇಲೆ ಕುಳಿತು ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ. ಇವರ ಈ ಗಾಡಿಯ ಮುಂದೆ ಡಿ ಬಾಸ್ ಅವರ ಫೋಟೋ ಹಾಗೆ ಡಿ ಬಾಸ್ ಅನ್ನೋ ಬರಹವನ್ನ ಇಲ್ಲಿ ಕಾಣ್ಬೋದು. ಇವರು ಮತ್ಯಾರು ಅಲ್ಲ, ಇವರು ಮಂಗಳೂರಿನವರೇ. ಯಾಕಂತೇಳಿದ್ರೆ ಇವರ ವಾಹನದ ಮುಂದೆ ಮಂಗಳೂರು ರಿಜಿಸ್ಟರ್ ನಂಬರನ್ನು ಕಾಣ್ಬೋದು. ಅಷ್ಟೇ ಅಲ್ಲದೆ ಇವರ ಗಾಡಿಯ ಕೆಳಭಾಗದಲ್ಲಿ ಡಿ ಬಾಸ್ ಫ್ಯಾನ್ ಅಂತ ಬರೆಯಲಾಗಿದೆ. ಫ್ಯಾನ್ ಆಫ್ ಡಿ ಬಾಸ್ ಅನ್ನೋ ಬರಹ ಇವರ ಈ ಗಾಡಿಯ ಕೆಳಭಾಗದಲ್ಲಿ ಕಾಣ್ಬೋದು. ಈ ಮಟ್ಟದಲ್ಲಿ ಒಬ್ಬ ಅಭಿಮಾನಿ ತನ್ನ ಅಭಿಮಾನವನ್ನು ವ್ಯಕ್ತಪಡಿಸ್ತಿದ್ದಾನೆ ಅಂತಾದರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಯಾಕಂತೇಳಿದ್ರೆ ತುಳುನಾಡಿನ ಮಂದಿ ಯಾವತ್ತಿದ್ರೂ ಕೂಡ ಹೀರೋ ಅನ್ನ ತಲೆಯ ಮೇಲೆ ಮೆರೆದಾಡಿಸಿದಂತಹ ಉದಾಹರಣೆ ಇಲ್ಲ. ಅದೆಂಥದ್ದೇ ನಟ ಆದರೂ ಕೂಡ. ಹೌದಾ? ಸರಿ, ಓಕೆ, ಅಷ್ಟೇ. ಇದು ಬಿಟ್ಟರೆ ತಲೆಯಲ್ಲಿ ಹೊತ್ತು ಮೆರೆಸುವಂತಹ ಪ್ರಶ್ನೆಯೇ ಇಲ್ಲ. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ವಯಂ ಪ್ರೇರಿತವಾಗಿ ಒಂದು ನಟನ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿದ್ದಾರಂತಾದರೆ ಅದು ಒನ್ ಆ್ಯಂಡ್ ಓನ್ಲಿ ಕ್ರಾಂತಿ ಸಿನಿಮಾವನ್ನು ಮಾತ್ರ. ಫ್ರೀಯಾಗಿ ಟಿಕೆಟ್ ಕೊಟ್ರೇ ಸಿನಿಮಾಗೆ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಪ್ರಚಾರಕ್ಕೆ ಹೋಗ್ತಾರಂತಾದರೆ ಅದು ಕನಸಿನ ಮಾತು. ಅಂಥದ್ರಲ್ಲಿ ಸ್ವಯಂ ಪ್ರೇರಿತವಾಗಿ ಒಂದು ಸಿನಿಮಾವನ್ನ ಪ್ರಮೋಷನ್ ಮಾಡ್ತಾರಂತಾದ್ರೆ ಆಕಾಶ ಭೂಮಿ ಒಂದಾದಂತೆ. ಅದನ್ನ ಇದೀಗ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಇಂತಹ ನಿದರ್ಶನಗಳು ಈ ದಕ್ಷಿಣ ಕನ್ನಡ, ಉಡುಪಿ ಹಾಗೆ ಕೊಡಗು ಜಿಲ್ಲೆಯಲ್ಲಿ ನಡೀತಾ ಇರಲಿಲ್ಲ. ಉಳಿದ ಎಲ್ಲ ಜಿಲ್ಲೆಯಲ್ಲೂ ಕೂಡ
ಈ ಮಟ್ಟದ ಕ್ರೇಜ್ ಇರ್ತಾ ಇತ್ತು. ಆದರೆ ಇದು ಮೊಟ್ಟ ಮೊದಲ ಬಾರಿಗೆ ಇಂತಹ ಬೆಳವಣಿಗೆ ಇದೀಗ ತುಳುನಾಡಿಗೂ ಕಾಲಿಟ್ಟಿದೆ. ಅದೇನೇ ಇರಲಿ, ದರ್ಶನ್ ಅವರ ಕ್ರಾಂತಿ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಕ್ರಾಂತಿಯನ್ನ ಎಬ್ಬಿಸಲಿ. ಈ ಸಿನಿಮಾ 100 ಕೋಟಿ ಕ್ಲಬ್ ಸೇರಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಕೋಟಿ ಚೆನ್ನಯ್ಯ ಅಂತ ಹೆಸರನ್ನ ಹಾಕಲಾಗಿದೆ. ಕೋಟಿ ಚೆನ್ನಯ್ಯ ಅಂದ್ರೆ ತುಳುನಾಡಿನವರಿಗೆ ಗೊತ್ತೇ. ತುಳುನಾಡಿನ ಅವಳಿ ವೀರರು ಈ ಕೋಟಿ ಚೆನ್ನಯ್ಯರು. ಕೊರಗಜ್ಜನ ಫೋಟೋವನ್ನ ನೀವು ಕಾಣ್ಬೋದು. ಕೊರಗಜ್ಜ ಯಾರಂತ ಇಡೀ ದೇಶ ವಿದೇಶದಾದ್ಯಂತ ಗೊತ್ತು. ಯಾಕಂತ ಹೇಳಿದ್ರೆ ತುಳುನಾಡಿನ ಮಂದಿ ಯಾವತ್ತಿದ್ರೂ ಕೂಡ ಹೀರೋ ಅನ್ನ ತಲೆ ಮೇಲೆ ಮೆರೆದಾಡಿಸಿದಂತಹ ಉದಾಹರಣೆ ಇಲ್ಲ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.